ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇವತ್ತು ನಾವು ಮಾಡ್ತಿದ್ವಿ ಬನಾನಾ ದೋಸೆ. 1.5 ಲೋಟ ಸೋನಾ ಮಸೂರಿ ಅಕ್ಕಿ, 1 ಕಪ್ ತೆಂಗಿನಕಾಯಿ, ಅರ್ಧ ಕಪ್ ಮೊಸರು, 2 ಬಾಳೆಹಣ್ಣು, ನೇಂದ್ರ ಬಾಳೆಹಣ್ಣು. ಈಗ ಮಿಕ್ಸಿಗೆ ಹಾಕಿ ರುಬ್ಬೋದು. ಈಗ ಅರ್ಧ ನೈಸ್ ಆದಮೇಲೆ ಉಪ್ಪು ಹಾಕುವ, ಮೊಸರು ಹಾಕುವ, ಬಾಳೆಹಣ್ಣು ಹಾಕುವ. ಈಗ ಬಾಳೆಹಣ್ಣು ಹಾಕಿ ರುಬ್ಬುವ. ಈಗ ಮಿಕ್ಸ್ ತೊಳೆದ ನೀರನ್ನು ಹಾಕುವ ಅದಕ್ಕೆ ಸ್ವಲ್ಪ. ಈಗ ಕಾಯಿ ತುರಿ ಆಯಿತು, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡು. ಈಗ ಚೆನ್ನಾಗಿ ಮಿಕ್ಸ್ ಮಾಡು. ಈಗ ಒಂದು ಪ್ಯಾನ್ ಇಡುವ, ಸ್ವಲ್ಪ ಎಣ್ಣೆ ಹಾಕುವ. ಹಿಟ್ಟನ್ನು ದೋಸೆ ಈಗ ಮುಚ್ಚಳ ತೆಗೆಯುವ. ಇದು ತೆಗೆಯುವ. ಇದು ಬಾಳೆಹಣ್ಣು ಯಾವ ಸಾಕ್ತದೆ, ನೇಂದ್ರ ಬಾಳೆ ಅಂತಲ್ಲ, ಯಾವ ಸಾಕ್ತದೆ. ತೆಗೆಯುವ. ಹಾಗೆಯೇ ಮುಗಿಸಾಕೋದ್ರಲ್ಲಿ. ನೋಡಿ ಫ್ರೆಂಡ್ಸ್, ತುಂಬ ಇದು ಬ್ಯೂಟಿಫುಲ್ ಆಗಿ ಬಂದಿದೆ ನೋಡಿ, ತುಂಬ ಚೆಂದಾಗಿ. ಇದು ಯಾವುದು ಸಹ ಬನಾನ ಆಗ್ತದೆ, ಯಾವುದು ಸಹ ನೇಂದ್ರ ಬಾಳೆ ಅಂತ ಆಗ್ತಿಲ್ಲ, ಗಾಳಿ ಕದಳಿ ಯಾವ ಸಹ ಆಗ್ತದೆ. ತುಂಬ ರುಚಿಯಾಗಿ ಆಗ್ತದೆ ಇದು. ಓಕೆ ಫ್ರೆಂಡ್ಸ್, ಒಂದು ವಿಷಯ ಹೇಳಲಿಕ್ಕೆ ಉಂಟು. ನಮ್ಮದು ಅಶ್ವಿನಿ ಚಾನಲ್ ಅಂತ ಇತ್ತು, ಈಗ ಅಶ್ವಿನಿ ಕಿಚನ್ ಆಗಿದೆ. ಅದು ಫಸ್ಟಿಗೆ ನಾನು ಮರ್ತುಬಿಟ್ಟೆ ಹಾಗೆ. ಓಕೆ ಫ್ರೆಂಡ್ಸ್, ನೀವೊಂದು ಸಲ ಟ್ರೈ ಮಾಡಿ ಈ ದೋಸೆಯನ್ನು, ತುಂಬ ರುಚಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.